ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೀಕ್ಷಕರೇ, ಜಮ್ಮು ಮತ್ತು ಕಾಶ್ಮೀರದ ಈ ಪರಿಸ್ಥಿತಿಗೆ ಕಾರಣ ಆದಂಥವ್ರು ಯಾರಪ್ಪ ಅಂದರೆ ಅದಿದ್ದಂಥವರೇ. ನಾನು ಹಿಂದೆ ಹೇಳಿದ ಹಾಗೆ JKLF ಅಂದರೆ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್. ಜಮ್ಮು ಕಾಶ್ಮೀರಕ್ಕೆ ಒಂದು ವಿಮೋಚನೆಯನ್ನು ನೀಡಬೇಕು, ಕಾಶ್ಮೀರವನ್ನು ಭಾರತದಿಂದ ವಿಮುಕ್ತಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹುಟ್ಟಿಕೊಂಡಂಥ JKLF ಆಗಿರ್ಬೋದು. ಅದರ ಮುಖ್ಯಸ್ಥನಾಗಿರ್ತಕ್ಕಂಥ ಡಾಕ್ಟರ್ ಯಾಸಿನ್ ಮಲಿಕ್, ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ, ಮುಫ್ತಿ ಮೊಹಮ್ಮದ್ ಸಯೀದ್ ಅಂದರೆ ಈಗ ಇರ್ತಕ್ಕಂಥ PDP ಅಂದರೆ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿಯ ಮುಖ್ಯಸ್ಥೆಯಾಗಿರ್ತಕ್ಕಂಥ ಮೆಹಬೂಬಾ ಮುಫ್ತಿಯವರ ತಂದೆ ಈತ ಮುಫ್ತಿ ಮೊಹಮ್ಮದ್ ಸಯೀದ್. ಇವರುಗಳ ಕಾಲದಲ್ಲೇ ಈ ಚಟುವಟಿಕೆಗಳಾಗಿದ್ದು, ಇದಕ್ಕೆಲ್ಲ ಪ್ರಚೋದನೆ ಕೊಟ್ಟಂಥವರು ಇವರುಗಳೇ. ನಾವು ಅವತ್ತು ಹೇಳಿದ್ನಲ್ಲ ಮೊನ್ನೆ ಹಳೆಯ ವಿಡಿಯೋದಲ್ಲಿ, ಶೇಖ್ ಅಬ್ದುಲ್ಲಾ ಅದೇ ಜಾತಿಗೆ ಸೇರಿದಂಥವ್ರು ಇವರು. ಇವರ ಒಂದು ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಕಾಶ್ಮೀರದಲ್ಲಿ ಅತಂತ್ರ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಅವರಿಗೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಅವರಿಗೆ ಬೇಕಾಗಿತ್ತು ಒಂದು ವೋಟ್ ಬ್ಯಾಂಕ್. ಇವರಿಗೆ ಅಧಿಕಾರ ಬೇಕು, ಹಣ ಬೇಕು. ಬೇರೆಯವ್ರ ಮಕ್ಕಳನ್ನು ಕರ್ಕೊಂಡು ಬಂದು ಕಾಶ್ಮೀರದಲ್ಲಿ ಅವರ ತಲೆಗೆ ಧರ್ಮದ ಅಮಲನ್ನು ತುಂಬಿ ಒಂದು ಕಾಲದ ದರೆಯ ಸ್ವರ್ಗ ಅಂತ ಕರೆಸ್ಕೊಳ್ತಾ ಇದ್ದಂಥ ಕಾಶ್ಮೀರವನ್ನು ಹೀನಾಯ ಸ್ಥಿತಿಗೆ ತಂದು ಬಿಡ್ತಾರೆ. ವಿಶ್ವಸಂಸ್ಥೆ ಕೂಡ ಒಂದು ಮಾತನಾಡೋದಿಲ್ಲ. ನಿಮ್ಮ ಸಮಸ್ಯೆ ಅದು ನಿಮ್ಮ ದೇಶದ ಆಂತರಿಕ ಸಮಸ್ಯೆ, ನೀವು ಬಗೆಹರಿಸ್ಕೊಳ್ಳಿ. ಬೇರೆ ಎಲ್ಲ ವಿಷಯಗಳಲ್ಲಿ ವಿಶ್ವಸಂಸ್ಥೆ ಮೂಗು ತೋರಿಸುತ್ತೆ. ಆದರೆ ನಮ್ಮ ಕಾಶ್ಮೀರದ ವಿಚಾರದಲ್ಲಿ ಇವತ್ತು ಕೂಡ ವಿಶ್ವಸಂಸ್ಥೆ ಆಗಿರ್ಬೋದು, ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯ ಅಧಿಕಾರಿಗಳಾಗಿರ್ಬೋದು, ಯಾರೂ ಮಾತನಾಡಲಿಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆದರು. ಕೊಳಕು ರಾಜಕೀಯ ವ್ಯವಸ್ಥೆ, ವೋಟ್ ಬ್ಯಾಂಕ್ ರಾಜಕೀಯ, ಹಣ, ಅಧಿಕಾರ, ಇದರ ಒಳಗೆ ನಲಗಿದ್ದು ಅಮಾಯಕರು. ದೇಶ ಕಾಯಬೇಕು ಅನ್ನೋ ಆಸೆ ಇಟ್ಕೊಂಡು ದೇಶ ಕಾಯಲಿಕ್ಕೆ ಹೋದಂಥ ಅಮಾಯಕರ ಮಕ್ಕಳು ಅಲ್ಲಿ ಅದರ ಪರಿಣಾಮವನ್ನು ಎದುರಿಸಬೇಕಾಯಿತು. ಇಲ್ಲಿ ಯಾರ ಮಕ್ಕಳು ಹೋಗಿರಲಿಲ್ಲ. ದೇವೇಗೌಡರ ಮಕ್ಕಳು ಹೋಗಿರಲಿಲ್ಲ, ಯಡಿಯೂರಪ್ಪನ ಮಕ್ಕಳು ಹೋಗಲಿಲ್ಲ, ಈಶ್ವರಪ್ಪನವ್ರ ಮಕ್ಕಳು ಹೋಗಲಿಲ್ಲ, ಸಿದ್ದರಾಮಯ್ಯನವರ ಮಗ ಮೊದಲೇ ಹೋಗಲಿಲ್ಲ. ಹಾಗೆ ದೇಶದ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ರಾಹುಲ್ ಗಾಂಧಿನೂ ಹೋಗಲಿಲ್ಲ, ರಾಜೀವ್ ಗಾಂಧಿನೂ ಹೋಗಲಿಲ್ಲ, ಸಂಜಯ್ ಗಾಂಧಿನೂ ಹೋಗಲಿಲ್ಲ, ಕರುಣಾನಿಧಿ ಮಗನೂ ಹೋಗಲಿಲ್ಲ. ಯಾರ ಮಕ್ಕಳು ಹೋಗಲಿಲ್ಲ ದೇಶ ಕಾಯಲಿಕ್ಕೆ. ಹೋಗಿದ್ದು ಎಲ್ಲ ಬಡವರ ಮಕ್ಕಳು. ದೇಶ ಕಾಯಲಿಕ್ಕೆ ಬಡವರ ಮಕ್ಕಳು ಬೇಕು. ಇವತ್ತು ಕೂಡ ದೇಶವನ್ನು ಕಾಯಲಿಕ್ಕೆ ಹೋಗ್ತಕ್ಕಂಥದ್ದು ಬಡವರ ಮಕ್ಕಳು, ರೈತರ ಮಕ್ಕಳು, ಶ್ರೀಮಂತರ ಮಕ್ಕಳಾಗಿರ್ಬೋದು, ಉದ್ಯಮಿಗಳ ಮಕ್ಕಳಾಗಿರ್ಬೋದು, ರಾಜಕಾರಣಿಗಳ ಮಕ್ಕಳು ಹೋಗೋದಿಲ್ಲ. ಅವರು ಇಲ್ಲೆಲ್ಲಾದ್ರೂ MG ರೋಡಲ್ಲಿ ಶೋಕಿ ಮಾಡ್ಕೊಂಡು ಬಿದ್ದಿರ್ತಾರೆ. ಆದರೆ ದೇಶ ಕಾಯಲಿಕ್ಕೆ ಹೋಗ್ತಕ್ಕಂಥದ್ದು ಬಡವರು. ಇಂಥ ಮಕ್ಕಳಿಗೆ ರಕ್ಷಣೆಯನ್ನು ಕೊಡೋದು ಬಿಟ್ಟು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು ಇವರ ರಾಜಕೀಯಕ್ಕೋಸ್ಕರ ಇಡೀ ದೇಶದ ವ್ಯವಸ್ಥೆಯನ್ನು, ದೇಶದ ಆಂತರಿಕ ಭದ್ರತೆಗೆ ಧಕ್ಕೆಯನ್ನು ತಂದರು. ಕಾಶ್ಮೀರದಲ್ಲಿದ್ದಂಥ ಭಯೋತ್ಪಾದನಾ ಚಟುವಟಿಕೆ 90ರ ನಂತರ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸಿತು. ನಮ್ಮ ದೇಶದ ಸಂಸತ್ತಿನ ಮೇಲೆ 2001ರಲ್ಲಿ ದಾಳಿಯನ್ನು ನಡೆಸ್ತಾರೆ ಇದೇ ಪಾಕಿಸ್ತಾನದವರು. ಆ ದಾಳಿಯ ಪ್ರಮುಖ ರೂವಾರಿ ಕೂಡ ಕಾಶ್ಮೀರದವನೇ, ಅಫ್ಜಲ್ ಗುರು. 13 ವರ್ಷ ಇಟ್ಕೊಂಡಿರುತ್ತೆ ಈ ದೇಶ ಅವನನ್ನು. ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ, ಅವನೇ ಅಂತ ಗೊತ್ತಿರುತ್ತೆ. ಹಿಡಿದಾಕ್ತಾರೆ ಅವನ್ನ. ಕಾಶ್ಮೀರಕ್ಕೆ ಓಡೋಗಿರ್ತಾನೆ ದಿಲ್ಲಿಯಿಂದ ತಪ್ಪಿಸ್ಕೊಂಡು, ಯಾವುದೋ ಲಾರಿ ಹತ್ತಿ ಅವನ್ನ ಹಿಡಿದಾಕ್ತಾರೆ ಭದ್ರತಾ ಪಡೆಗಳು. ಅವನಿಗೆ ಒಂದು ಪನಿಷ್ಮೆಂಟ್ ಆಗುತ್ತೆ, ಅವ್ನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗುತ್ತೆ. ಕೋರ್ಟ್ನವರು ಕೂಡ ತೀರ್ಪು ಬರುತ್ತೆ, ರಾಷ್ಟ್ರಪತಿಗಳು ಕೂಡ ತಿರಸ್ಕಾರ ಮಾಡ್ತಾರೆ, ಅವನಿಗೆ ಜೀವದಾನವನ್ನು ನೀಡೋದಿಲ್ಲ. ಅಂಥವನ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು, ಅಂಥವನ ಪರವಾಗಿ ಮಾತನಾಡ್ತಕ್ಕಂಥವ್ರು ಈ ದೇಶದಲ್ಲಿ ಹುಡ್ಕೋತಾರೆ. ಆ ಅಫ್ಜಲ್ ಗುರುವನ್ನು 13 ವರ್ಷ ಇಟ್ಕೊಂಡಿರ್ತಾರೆ ಈ ದೇಶದಲ್ಲಿ. ಅಮೇರಿಕ ಆಗಿದ್ದರೆ ಅವತ್ತೇ
ಅರ್ಧ ಗಂಟೆ ಹಿಡಿತಾ ಇರಲಿಲ್ಲ ಅವರಾಗಿದ್ದರೆ. ಈ ದೇಶದ ಬೇವರ್ಸಿ ರಾಜಕಾರಣಿಗಳು ಒಬ್ಬ ಅಫ್ಜಲ್ ಗುರುವನ್ನು, ಇಂಡಿಯನ್ ಪಾರ್ಲಿಮೆಂಟ್ನ ಮೇಲೆ ಅಟ್ಯಾಕ್ ಮಾಡಿದಂಥ ಅಫ್ಜಲ್ ಗುರುವನ್ನು 13 ವರ್ಷ ಬಿರಿಯಾನಿ ಹಾಕಿ ಸಾಕೊಂಡಿರುತ್ತೆ. ಇಂಥ ಬೇವರ್ಸಿ ರಾಜಕಾರಣಿಗಳು ಇರೋ ಹೊತ್ತಿಗೆ ದೇಶ ಹೀಗಾಗಿದ್ದು. ನಾಚಿಕೆ ಆಗೋದಿಲ್ಲ ಇವರಿಗೆ, ಮತ್ತು ಬಿಡೋದಿಲ್ಲ ಬುದ್ಧಿನ. ಪಾಕಿಸ್ತಾನದವರು ಒಂದು ಕಾಯ್ದೆಯನ್ನು ತರುತ್ತೆ, ವಾಜಪೇಯಿ ಅವರ ಸರ್ಕಾರ, POTA ಅಂತ, ಅಂದರೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂತ. ಅಂದರೆ POTA ಭಯೋತ್ಪಾದನಾ ವಿರೋಧಿ ಕಾಯ್ದೆ ಅದು. ಅದನ್ನು ವಾಜಪೇಯಿಯವರ ಅಂದರೆ BJP NDA ಮೈತ್ರಿಕೂಟ ಸರ್ಕಾರ ಅಧಿಕಾರದಲ್ಲಿದ್ದಾಗ ಒಂದು ಕಾಯ್ದೆಯನ್ನು ತರ್ತಾರೆ. ಆ ಕಾಯ್ದೆಯನ್ನು ತಂದ ಮೇಲೆ ಸ್ವಲ್ಪ ದೇಶದಲ್ಲಿ ಒಂದು ಭಯೋತ್ಪಾದನಾ ಚಟುವಟಿಕೆ ಕಡಿಮೆ ಆಗಿರುತ್ತೆ. ಯಾವಾಗ ಈ POTA ಅಂದರೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟನ್ನು ಜಾರಿಗೆ ತರ್ತಾರೋ ವಾಜಪೇಯಿಯವರ ಒಂದು ಅವಧಿಯಲ್ಲಿ, ಆಗ ಒಂದು ಸ್ವಲ್ಪ ಭಯೋತ್ಪಾದನೆ ಚಟುವಟಿಕೆ ನಡೆಸ್ತಕ್ಕಂಥವ್ರು ಹೆದರ್ತಾರೆ ಆ ಕಾಯ್ದೆಗೆ. ಅಂದರೆ ಅಷ್ಟು ಕಠಿಣವಾದಂಥ ಕಾಯ್ದೆ POTA ಅಂದರೆ. ಆ ಕಾಯ್ದೆಯಲ್ಲಿ ಯಾರಾದರೂ ತಗಲಾಕೊಂಡ್ರೆ ಅಷ್ಟೇ ಒಂದು ಕತೆ ಮುಗೀತು. ಅಂಥ ಒಂದು ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟನ್ನು ಜಾರಿಗೆ ತಂದಂಥ ವಾಜಪೇಯಿ ಅವರು ಅಧಿಕಾರ ಕಳ್ಕೋತಾರೆ. ಮತ್ತು ಇವರು ಬರ್ತಾರೆ ಮಹಾನುಭಾವರು, ಕಾಂಗ್ರೆಸ್ನವರು. ಕಾಂಗ್ರೆಸ್ ಮತ್ತು UPA ಗೌರ್ನಮೆಂಟ್ ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್ ಮತ್ತು ಕಾಂಗ್ರೆಸ್ 2004ರಲ್ಲಿ, ಅಂದರೆ 2004ರ ನಂತರ ಬಂದಂಥ ಸರ್ಕಾರ UPA ಸರ್ಕಾರ ಈ POTA ಅಂದರೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಈ ಕಾಯ್ದೆಯನ್ನು ರದ್ದುಪಡಿಸುತ್ತೆ. ಯಾವಾಗ POTA ತೆಗಿತಾರೋ ಈ ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಇವರು ಬಾಲವನ್ನು ಬಿತ್ತಾರೆ ಪಾಕಿಸ್ತಾನಿಗಳು. ಮತ್ತೆ ನಮ್ಮ ದೇಶದ ಮುಂಬೈನ ಮೇಲೆ ದಾಳಿಯನ್ನು ನಡೆಸ್ತಾರೆ 2008ರಲ್ಲಿ. ಒಂದು ಮಹಾದಾಳಿ ಅದು ಮುಂಬೈನ ಮೇಲೆ ಆಗಿದ್ದು. ದೊಡ್ಡ ದೊಡ್ಡ ಆಫೀಸರ್ಗಳೇ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ATSನ ಮುಖ್ಯಸ್ಥರಾಗಿದ್ದಂತಹ, ಅಂದರೆ ಆಂಟಿ ಟೆರರಿಸಮ್ ಸ್ಕ್ವಾಡ್ನ ಮುಖ್ಯಸ್ಥರಾಗಿದ್ದಂಥ ಹೇಮಂತ್ ಕರ್ಕರೆ, ಅಶೋಕ್ ಕಾಮ್ಟೆ, ವಿಜಯ್ ಸಾಲಸ್ಕರ್, ನಮ್ಮ ಕರ್ನಾಟಕದವರೇ ಆದಂಥ ಕೇರಳ ಮೂಲದವರಾದಂಥ ಸಂದೀಪ್ ಉನ್ನಿಕೃಷ್ಣನ್, ಒಬ್ಬ NSC ಕಮಾಂಡೋ, ನೂರಾರು ಜನ ನಾಗರಿಕರನ್ನು ಬಲಿ ತಗೋತಾರೆ. ಅವನು ಯಾರೋ ಒಬ್ಬ ಸಿಗ್ತಾನೆ, ಅಜ್ಮಲ್ ಕಸಬ್ ಅಂತಾನೆ ಹೆಸರು ಅವನೊಬ್ಬನೇ ಸಿಗೋದು. ಉಳಿದವ್ರನ್ನೆಲ್ಲ ಕಮಾಂಡೋಗಳು, NSC ಕಮಾಂಡೋಗಳು ಹೊಡೆದಾಕ್ತಾರೆ. ಮಹಾರಾಷ್ಟ್ರದ ಪೊಲೀಸ್ನವ್ರ ಕೈ ಏನು ಮಾಡೋಕ್ಕಾಗೋದಿಲ್ಲ. ಅಷ್ಟು ಸಜ್ಜಿತರಾಗಿ ಬಂದಿರ್ತಾರೆ ಅವರು. ಅರಬ್ಬಿ ಸಮುದ್ರದ ಮೂಲಕ, ಅದು ಬೋಟ್ನ ಮೂಲಕ ಮಹಾರಾಷ್ಟ್ರದ ಸರ್ಕಾರ ಕತ್ತೆ ಕಾಯ್ತಿರುತ್ತೆ. ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕತ್ತೆ ಕಾಯ್ತಿರ್ತಾರೆ. ಹೋಮ್ ಮಿನಿಸ್ಟರ್ ಕತ್ತೆ ಕಾಯ್ತಿರ್ತಾನೆ. ಪೊಲೀಸ್ನವ್ರು ಕೇಳೋದೇ ಬೇಡ, ಕೈ ಕಟ್ಟಿ ಕೂತಿರ್ತಾರೆ. ಅವ್ರ ಕೈಲಿ ಏನು ಮಾಡಲಿಕ್ಕೂ ಆಗೋದಿಲ್ಲ. ಆ ಸಮಯದಲ್ಲಿ ಚಂಡೀಗಢದಿಂದ NSC ಕಮಾಂಡೋಗಳು ಬರ್ತಾರೆ. ಹೆಲಿಕಾಪ್ಟರ್ ಮುಖಾಂತರ ಕಟ್ಟಡದ ಮೇಲೆ ಇಳಿಸಿ ಅಧಿಕಾರಿಗಳನ್ನು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಅವಾಗ ಇವರೇ ಇದ್ದಿದ್ದು ಮಹಾನುಭಾವರು, ಕಾಂಗ್ರೆಸ್ ಸರ್ಕಾರವೇ ಇದ್ದಿದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಪ್ರಧಾನಿಗಳಾಗಿದ್ದರು. ಇವತ್ತು ಯಾವುದೋ ಒಂದು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಸಿನಿಮಾ ಬಂದಿದೆ, ಟೀಕೆ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು. ಸಿದ್ದರಾಮಯ್ಯನವರು ಮರ್ಯಾದೆ ಇದೆಯಾ ಅವರಿಗೆ? ನೀವು ನೋಡಿದವ್ರು ಬಿಡ್ರಿ, ನೀವು ನೋಡಿ ಏನಾಗಬೇಕಾಗಿದೆ? ಯಾರು ಕೇಳ್ತಾ ಇದ್ದಾರೆ ಪತ್ರಕರ್ತರು, ನೀವು ಸಿನಿಮಾನ ನೋಡಲಿಕ್ಕೆ ಹೋಗ್ತೀರಾ ಅಂತ. ನಾನು ನೋಡಲ್ಲ ಅಂತಾರೆ ಸಿದ್ದರಾಮಯ್ಯನವರು. ನೋಡಬೇಡಿ, ನೀವು ನೋಡಿ ಅಂತ ಯಾರು ಹೇಳಿದಾರ? ಅಬ್ಬೇಸ್ಮೆಂಟ್ ಪಾಲಿಟಿಕ್ಸ್ ಮಾಡೋದನ್ನೇ ಬಿಡಿ. ಸಿದ್ದರಾಮಯ್ಯನವರೇ, ನಿಮಗಿಂತ ದೇಶ ದೊಡ್ಡದು. ನೀವು ಇವತ್ತಿರ್ತೀರಾ, ನಾಳೆ ಹೋಗ್ತೀರಾ. ನಾನು ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ. ಅದು ದೇಶ ಇರಬೇಕಲ್ವಾ? ಮುಂದಿನ ಒಂದು ಪೀಳಿಗೆಗೆ ದೇಶ ಬೇಕಲ್ವಾ? ನೀವು ಸಿನಿಮಾ ನೋಡಿ ಬಿಡಿ, ಅದು ನಮಗೆ ಆಗಬೇಕಾಗಿದೆ ಇಲ್ಲಿ, ಅದು ನಿಮ್ಮಿಷ್ಟ. ಅದನ್ನು ಬಾಯ್ಬಿಟ್ಟು ಯಾಕೆ ಹೇಳ್ತೀರಾ? ಚುನಾವಣೆ ಸಂದರ್ಭ ಬಂದಾಗ ನೀವೆಲ್ಲರನ್ನೂ ಬಳಸ್ಕೋತೀರಾ ಬಹಿಂದ. ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಯಾವ ಅಲ್ಪಸಂಖ್ಯಾತರು ಅಂತ ನೀವು ಕರಿತೀರೋ ಮುಸಲ್ಮಾನರು, ಅವ್ರಿಗೆ ಏನು ಮಾಡಲಿಲ್ಲ. ನೀವು ಏನು ಮಾಡಿದ್ದಾರೆ ತೋರಿಸಿ ನೋಡೋಣ. ಕಾಂಗ್ರೆಸ್ನವ್ರು ಏನು ಮಾಡಿಕೊಟ್ಟಿದ್ದಾರೆ ಅವರಿಗೆ? ಎಷ್ಟು ಬಡವರಿದ್ದಾರೆ ಇವತ್ತು ದೇಶದಲ್ಲಿ. ಮುಸಲ್ಮಾನರೇ ಎಷ್ಟು ಜನ ಇದ್ದಾರೆ? ನಮ್ಮವ್ರು ಬೇಡ, ಹಿಂದೂಗಳು ಬೇಡ, ಮುಸಲ್ಮಾನರೇ ಎಷ್ಟು ಜನ ಇದ್ದಾರೆ ಬಡವರು. ಕಾಂಗ್ರೆಸ್ನವ್ರು ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಹಿಂದುಳಿದವರು ಎಷ್ಟು ಜನ ಇದ್ದಾರೆ? SC ST ಅವರು, ದಲಿತರು, ಬಡವರು, ಶೋಷಿತರು, ಕೆಳವರ್ಗದಾಗಿರ್ತಕ್ಕಂಥವ್ರು. ಯಾಕೆ ಕಾಂಗ್ರೆಸ್ನವ್ರು ನೀವು ಮಾಡಲಿಲ್ಲ? ಅದೇ ಅಭಿವೃದ್ಧಿ ಯಾಕೆ ಮಾಡಲಿಲ್ಲ? ದಲಿತರನ್ನ ಯಾಕೆ ನೀವು ಅಭಿವೃದ್ಧಿ ಮಾಡಲಿಲ್ಲ? ಈಗ ಯಾಕೆ ನೀವು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅನ್ನೋ ಒಂದು ಶೋಕಿ ಮಾಡ್ತೀರಾ? ಅವರೆಲ್ಲ ಅಲ್ಲೇ ಇದ್ದಾರೆ.
ನಿಮ್ಮಂಥವ್ರು ಮಾತು ಕೇಳ್ಕೊಂಡು ನಿಮ್ಮಂಥವ್ರು ಓಟ್ ಹಾಕಿ ಅಲ್ಲೇ ಇದ್ದಾರೆ ಅವರು. ಅಬೇಸ್ಮೆಂಟ್ ಪಾಲಿಟಿಕ್ಸ್ ಮಾಡೋದಂದರೆ ದಯವಿಟ್ಟು ಬಿಡಿ. ಯಾರೇ ಆಗಿರ್ಬೋದು, ಕಾಂಗ್ರೆಸ್ನವ್ರು ಆಗಿರ್ಬೋದು, ಬಿ ಜೆ ಪಿಯವರು ಆಗಿರ್ಬೋದು, ಅವನು ಯಾವನೇ ಆಗಿರ್ಬೋದು, ದೇಶಕ್ಕಿಂತ ದೊಡ್ಡವರು ಯಾರೂ ಅಲ್ಲ. ಕಾಂಗ್ರೆಸ್ ಬಿ ಜೆ ಪಿಗಿಂತ ದೇಶ ದೊಡ್ಡದು, ನನಗಿಂತ ದೇಶ ದೊಡ್ಡದು. ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಳಿ ಮತ್ತು ಅದನ್ನೇ ಮುಂದುವರಿಸ್ಬಿಡಿ ನೀವು. ನಮಸ್ಕಾರ.